ಶ್ರೀ ಗಣೇಶ ಶಿವನ ಕುಮಾರ ಧೃತ ಜನ ವಿನುತ ಪ್ರಭೋ ಪ್ರಭೋ ಧೃತ ಜನ ವಿನುತ ಪ್ರಭೋ ಮೋದಕಯುತನೆ ಸಾಧು ವಂದಿತನೆ ಮೋದಕಯುತನೆ ಸಾಧು ವಂದಿತನೆ ಆನೆಯ ಮೊಗನೆ ಆದಿ ಪೂಜಿತನೆ ಆನೆಯ ಮೊಗನೆ ಆದಿ ಪೂಜಿತನೆ ಶ್ರೀ ಗಣೇಶ ಶಿವನ ಕುಮಾರ ಧೃತ ಜನ ವಿನುತ ಪ್ರಭೋ ಪ್ರಭೋ ಧೃತ ಜನ ವಿನುತ ಪ್ರಭೋ ಮೋಕೆ ಎದ್ಕೊಂಡಿರಲಿರಿ ನಮ್ಮ ಸಮನ್ವಯಾಧಿಕಾರಿ ನಮ್ಮ ಚಂದ್ರಮೋಹನ್ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಶಬರಿ ಮತ್ತು ಶಾರದಾ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವಿದ್ದೇವೆ. ಈ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ವಲಯದ ವಲಯಾಧ್ಯಕ್ಷರಾದಂತಹ ಪ್ರವೀಣ್ ಬಗಂಬಿಲ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಸತೋ ಮಾ ಸಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಓಂ ಶಾಂತಿ 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 ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆ ಹತ್ತಿ ಮಾತನಾಡದ ನಾವುಗಳು ಒಬ್ಬರೆಬ್ಬರೇ ವೇದಿಕೆಗೆ ಬಂದು ಮಾತನಾಡುವ ಧೈರ್ಯವನ್ನು ಕೇಂದ್ರವು ನಮಗೆ ಕಲ್ಪಿಸಿಕೊಟ್ಟಿತು. ಕೇಂದ್ರವನ್ನು ಹೇಗೆ ನಡೆಸಬೇಕೆಂದು ಮಾಹಿತಿಯನ್ನು ನೀಡಿದರಲ್ಲದೆ ಇನ್ನೊಂದು ಕೇಂದ್ರ ನಡೆಯುವಲ್ಲಿಗೆ ನಮಗೆ ಅಧ್ಯಯನ ಪ್ರವಾಸವನ್ನು ನಡೆಸಿ ಅವರು ಕೇಂದ್ರವನ್ನು ನಡೆಸುವ ರೀತಿಯನ್ನು ನೋಡಲು ಅವಕಾಶ ಕಲ್ಪಿಸಿಕೊಟ್ಟರು. ಇದರಿಂದ ನಾವು ಇನ್ನಷ್ಟು ಹೊಸ ವಿಚಾರಗಳನ್ನು ತಿಳಿಸಿಕೊಂಡೆವು. ಕೇಂದ್ರದಲ್ಲಿ ನಮಗೆ ಹೂಗುಚ್ಛ ತಯಾರಿಯ ಮಾಹಿತಿಯನ್ನು ನೀಡಲಾಯಿತು. ಈಗ ಯಾವುದೇ ಕಾರ್ಯಕ್ರಮ ನಡೆದರೂ ನಮ್ಮ ಸುತ್ತಮುತ್ತಲಿನ ಹೂಗಳನ್ನು ಉಪಯೋಗಿಸಿಕೊಂಡು ನಾವೇ ತಯಾರಿಸಿದ ಹೂಗುಚ್ಛಗಳನ್ನು ಗಣ್ಯರಿಗೆ ನೀಡುತ್ತಿದ್ದೇವೆ. ನಮ್ಮ ಕೇಂದ್ರದ ಸದಸ್ಯರು ಎಂದಿಗೂ ವೇದಿಕೆ ಹತ್ತಿದ್ದವರಲ್ಲ. ಆದರೆ ಈಗ ನಾವು ಯಾವುದೇ ಕಾರ್ಯಕ್ರಮ ಇದ್ದರೂ ಯಾವುದೇ ಅಂಜಿಕೆ ಇಲ್ಲದೆ ಧೈರ್ಯವಾಗಿ ಕಾರ್ಯಕ್ರಮಗಳನ್ನು ನೀಡುತ್ತೇವೆ. ಇದಲ್ಲದೆ ನಮಗೆ ಕೇಂದ್ರದಲ್ಲಿ ಸಿಗುತ್ತಿರುವ ಮಾಹಿತಿಗಳೇ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಏರ್ಪಡಿಸಿದ ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಮ್ಮ ಶಾರದಾ ಜ್ಞಾನ ವಿಕಾಸ ಕೇಂದ್ರದ ವರದಿಯನ್ನು ನಿಮ್ಮೊಂದಿಗಿಡುತ್ತಿದ್ದೇನೆ. ತಾರೀಕು 12/10/2014 ಕೋಣಾಜೆಯ ಸುವಿಧಾ ಕಚೇರಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿ ಶಾರದಾ ಜ್ಞಾನ ವಿಕಾಸ ಕೇಂದ್ರ ಉದ್ಘಾಟನೆಗೊಂಡಿದ್ದು, ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಕೊಣಾಜೆ ವಲಯದ ಮೇಲ್ವಿಚಾರಕರಾದ ಶ್ರೀಯುತ ಜನಾರ್ದರ್ ಸರ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಾಯಿತು. ಜ್ಞಾನ ವಿಕಾಸ ಕೇಂದ್ರದ ಮಂಗಳೂರು ತಾಲೂಕಿನ ಸಮನ್ವಯಾಧಿಕಾರಿಯಾದ ಶ್ರೀಮತಿ ಶಾಲಿನಿ ಮೇಡಮ್ ಇವರು ಜ್ಞಾನ ವಿಕಾಸದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹಾಗೆಯೇ ನಮ್ಮ ಕೊಣಾಜೆ ಒಕ್ಕೂಟದ ಸೇವಾ ಪ್ರತಿನಿಧಿಯಾದ ನೌಷದ್ ಇವರು ಉಪಸ್ಥಿತರಿದ್ದರು. ನಮ್ಮ ತಂಡದ ಸದಸ್ಯರಾದ ವೇದಾವತಿ ಗಟ್ಟಿ ಅವರ ಉತ್ಸಾಹದ ಮೇರೆಗೆ ಹಾಗೂ ನಮ್ಮ ಸೇವಾ ಪ್ರತಿನಿಧಿಯವರ ಪ್ರೋತ್ಸಾಹದಿಂದ ಕೊಣಾಜೆ ಒಕ್ಕೂಟದಲ್ಲಿ ರಕ್ತೇಶ್ವರಿ, ಶ್ರೀಗಂಗಾ ಹಾಗೂ ನವಜ್ಯೋತಿ ತಂಡಗಳನ್ನು ಒಟ್ಟುಗೂಡಿಸಿ ಈ ಶಾರದಾ ಜ್ಞಾನ ವಿಕಾಸ ಕೇಂದ್ರವನ್ನು ರಚಿಸಲಾಯಿತು. ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಆದರೆ ಮೊದಲು ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸ್ವಸಹಾಯ ಅನ್ನುವಂಥ ಈ ಒಂದು ಸಂಘ ಧರ್ಮಸ್ಥಳದ ಮುಖಾಂತರ ವೀರೇಂದ್ರ ಹೆಗಡೆ ಅವರ ಕನಸು ಮತ್ತು ಆ ಒಂದು ಯೋಜನೆಯ ಮುಖಾಂತರ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಒಂದು ಸ್ವಸಹಾಯ ಸಂಘಗಳನ್ನು ಕಟ್ಟುವ ಪ್ರಯತ್ನವನ್ನು ಮಾಡೋದಕ್ಕಿಂತ ಮೊದಲು ನಮ್ಮ ಸಮಾಜದ ಹೆಣ್ಣು ಮಕ್ಕಳು 4 ಗೋಡೆಯ ಮಧ್ಯದಲ್ಲಿ ತನ್ನ ಕುಟುಂಬ ಮತ್ತು ತನ್ನ ಮಕ್ಕಳು ಮತ್ತು ತನ್ನ ಪತಿಯ ಕೆಲಸವನ್ನು ಮನೆಯ ಕೆಲಸವನ್ನು ಮಾಡಿಕೊಂಡು 4 ಮೋಡೆಗಳ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ಸಮಾಜದ ಕಣ್ಣು ಹೆಣ್ಣು ಆಗಬೇಕಾದ್ರೆ
ಸಮಾಜದಲ್ಲಿ ಗುರುತಿಸ್ಕೋಬೇಕು. ಸಮಾಜದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾದ್ರೆ ಸ್ವಸಹಾಯ ಈ ಧರ್ಮಸ್ಥಳ ಯೋಜನೆ ಭಾಳ ಮುಖ್ಯವಾದಂಥ ಕೆಲಸ ಮಾಡಿದೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ಅವರಿಗೂ ಅದೇ ರೀತಿ ಧರ್ಮಸ್ಥಳದ ಸ್ವಸಹಾಯ ಸಂಘಕ್ಕೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ಯಾವ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ನಾವು ನೋಡುವಾಗೆ ಗ್ರಾಮ ಸ್ವಸಹಾಯ ಸಂಘಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದರೆ, ನಾವು ಪಂಚಾಯತ್ನಿಂದ ಕೆಲವೊಂದು ಮನೆಗಳಿಗೆ ಬೇರೆ ಬೇರೆ ಯೋಜನೆಯಲ್ಲಿ ನಾವು 1,20,000 ರೂಪಾಯಿ ಕೊಡ್ತಾ ಇರುವಾಗ ಆ ಮನೆಯ ಸಂಪೂರ್ಣ ಆಗಿ ನಾವು ಆ ಊರಿಗೆ ಆ ಮನೆಗೆ ಆ ಗೃಹ ಪ್ರವೇಶಕ್ಕೆ ನಮಗೆ ಕರೆದಾಗ ಹೋಗುವಾಗ ನಮ್ಮ 1,20,000 ರೂಪಾಯಿಯಲ್ಲಿ ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಯಿತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಾಗ ಅವ್ರು ಹೇಳ್ತಾರೆ, ಕೇವಲ ಇದರಿಂದ ಮಾತ್ರ ಆಗಲಿಲ್ಲ, ನಮಗೆ ಇದಕ್ಕೆ ಮುಖ್ಯ ಸಹಾಯವಾಗಿ ನಿಂತಿದ್ದು ಧರ್ಮಸ್ಥಳ ಸ್ವಸಹಾಯ ಸಂಘದ ಒಂದು ಆ ಸಹಾಯಧನ ಮತ್ತು ಲೋನ್ನ ಮುಖಾಂತರ ನಮಗೆ ಈ ಒಂದು ಇಷ್ಟೊಂದು ಯಶಸ್ವಿಯಾದ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಪ್ರತಿಯೊಂದರೂ ಕೂಡ ನಾವು ಹೆಣ್ಣು ಮಕ್ಕಳನ್ನು ನಂಬ್ತೇವೆ. ನಾವು ಮಾತ್ರ ಅಲ್ಲ, ಸರ್ಕಾರಗಳು ಕೂಡ ಇತ್ತೀಚೆಗೆ ರೇಷನ್ ಕಾರ್ಡ್ನಲ್ಲಿ ಕೂಡ ಹೆಣ್ಣು ಮಕ್ಕಳ ಆ ಯಜಮಾನ ಹೆಸರು ಹೆಣ್ಣು ಮಕ್ಕಳದೇ ಬರಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಂದರಲ್ಲಿ ಕೂಡ ಹೆಣ್ಣು ಮಕ್ಕಳನ್ನು ಹೆಚ್ಚು ನಂಬ್ತದೆ. ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಅವರು ಖರ್ಚನ್ನು ಮಿತವಾಗಿ ಮಾಡಿಕೊಂಡು ನಮ್ಮ ಪುರುಷ ಸಮಾಜದಲ್ಲಿ ಪುರುಷರು ಯಾವ ರೀತಿ ಅಂತ ಹೇಳಿದರೆ ಮನೆಯಲ್ಲಿರುವಾಗ ಮನೆಯ ಕಷ್ಟಗಳನ್ನು ತಿಳ್ಕೊಳ್ತಾರೆ, ಹೊರಗೆ ಹೋದಾಗ ಅದನ್ನೆಲ್ಲ ಮರೆತು ಬೇರೆ ಬೇರೆ ಸಹವಾಸ ದೋಷಗಳಿಂದ ಇನ್ನಿತರ ದುಶ್ಚಟಕ್ಕೆ ಬಲಿಯಾದಂಥದ್ದು ಕೂಡ ನಾವು ಕಂಡಿದ್ದೇವೆ. ಆದರೆ ಧರ್ಮಸ್ಥಳ ಸ್ವಸಹಾಯ ಸಂಘ ಯಾವತ್ತಿನಿಂದ ಪ್ರಾರಂಭ ಆಯಿತು, ಯಾವತ್ತಿನಿಂದ ಈ ನಾಡಿನಲ್ಲಿ ಎಚ್ಚರಿಕೆಯನ್ನು ಮಾಡುವಂಥ ಹೆಜ್ಜೆಯನ್ನಿಡುತ್ತಾ ಮಹಿಳೆಯರನ್ನು ಒಂದು ಸಮಾಜದ ಮುಖ್ಯ ವಾಹಿನಿಗೆ ತಂದು ಪ್ರತಿಯೊಬ್ಬರು ಕೂಡ ಇವತ್ತು ನಾವೇನಾದರೂ ತಪ್ಪು ಮಾಡುವಾಗ ಪುರುಷರು ಅಥವಾ ಯಾರೇ ಆದರೂ ಒಂದು ನಮ್ಮ ಊರಿನಲ್ಲಿ ಉದಾಹರಣೆಗೆ ಒಂದು ಬಾರ ಅಥವಾ ಯಾವುದಾದ್ರೂ ವಿಡಿಯೋ ಗೇಮ ಇನ್ನಿತರ ಯಾವುದೇ ಒಂದು ದುಶ್ಚಟಗಳ ಅಥವಾ ಇಂತಹ ಒಂದು ಜೂಜು ಅಡ್ಡೆಗಳು ನಡೆಯುವಾಗ ನೋಡಿ ಅಲ್ಲಿ ಸ್ವಸಹಾಯ ಸಂಘ ಇದೆಯಾ ಅಂತ ನೋಡಿ ಅವರೇನಾದರೂ ಎದ್ದರೆ ಖಂಡಿತ ಇದು ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಭಯದ ವಾತಾವರಣ ಕೂಡ ಅವರಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ಸಮಾಜ ಎಚ್ಚೆತ್ತುಕೊಂಡಿದೆ. ಇತ್ತೀಚೆಗೆ ಸಮಾಜದಲ್ಲಿ ನಡೆಯುವಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಸಂಘಗಳು ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದುದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮುಂದಕ್ಕೆ ಬಂದು ನಮ್ಮ ಪ್ರತಿಯೊಂದು ಸಮಾಜ ಕಟ್ಟುವಂಥ ಕೆಲಸದಲ್ಲಿ ಈ ಸ್ವಸಹಾಯ ತೊಡಗಿಸ್ತದೆ. ಈ ದೇಶದ ಸೈನಿಕರು ಯಾವ ರೀತಿಯಾಗಿ ದೇಶದ ಗಡಿಯನ್ನು ಕಾಯ್ತಾರೋ, ದೇಶದ ಒಳಗಡೆ ದುಷ್ಟರನ್ನು ಬಡಿದು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮ ಈ ಸ್ವಸಹಾಯ ಸಂಘಗಳು ಮುಖ್ಯವಾಗಿ ಕಾರ್ಯನಿರ್ವಹಿಸುವಂಥ ಸಂಪೂರ್ಣ ಭರವಸೆ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚು ಮಾತಾಡಿದೆ. ನಿಮ್ಮ ಕಾರ್ಯಗಳು ಯಶಸ್ವಿಯಾಗಲಿ. ನಿಮ್ಮ ಈ ಹೆಜ್ಜೆ ನೀವು ಏನು ಒಂದು ಸಮಾಜದ ಒಳಿತಿಗಾಗಿ ತಮ್ಮ ಫ್ಯಾಮಿಲಿಯ ಒಂದು ಕಾರ್ಯನಿರ್ವಹಣೆ ಒಟ್ಟಿಗೆ ಸಮಾಜದ ಕೆಲಸವನ್ನು ತಾವು ತೊಡಗಿಸಿಕೊಂಡಿದ್ದೀರಾ. ಇದಕ್ಕಾಗಿ ಶ್ರಮ ಪಡುವಂಥ ನಿಮ್ಮ ಜ್ಞಾನ ವಿಕಾಸ ಕೇಂದ್ರದವರ ಮತ್ತು ಇದಕ್ಕಾಗಿ ಹಲವಾರು ದಿನಗಳ ಜನರು ನಿರಂತರವಾಗಿ ದಿನದ ಹೆಚ್ಚಿನ ಕಾಲಗಳಲ್ಲಿ ಈ ಸ್ವಸಹಾಯ ಸಂಘಗಳ ಬಗ್ಗೆ ಮುತುವರ್ಜಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರುವಂಥ ಇವರಿಗೆ ಎಲ್ಲ ರೀತಿಯ ಒಂದು ಅನುಗ್ರಹ ದೇವರಿಂದ ಸಿಗಲಿ ಮತ್ತು ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಉದ್ಘಾಟನೆಯನ್ನು ಶ್ರೀ ಮಂಜುನಾಥ ಧರ್ಮಸ್ಥಳದ ಹೆಸರಿನಲ್ಲಿ ಉದ್ಘಾಟನೆ ಮಾಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸ್ವಸಹಾಯ ಸಂಘ. ನನ್ನ ಈ ಶಬರಿ ಬೊಕ್ಕ ಶಾರದಾ ಜ್ಞಾನ ವಿಕಾಸ ನನ್ನೆಲ್ಲ ಅತ್ತೆ ಮುಂದುವರಿಯಡಿ ಇದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಪಂಚಾಯತ್ ಅಧ್ಯಕ್ಷರು ನಂಗೆ ಕೊರಪೇರು ಪಂಪಿನ ಭರವಸೆ ಇದೆ. ಒಂದು ನಮ್ಮೊಟ್ಟಿಗೆ ಪಾತ್ರನ ನಮ್ಮ ಅಧ್ಯಕ್ಷರಿಗೆ ಸನ್ಮಾನ ಸಂದೇಹ ಮತ್ತೊಂದು ದುಂಬುಗು ನಮ್ಮೊಟ್ಟಿಗೆ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಎಲ್ಲರೇ ಜಯ ಬೇರೆ ರೆಡ್ ಪಾತ್ರ ಇನಿ ಎಂಕೊಂಜಿ ವಿಶೇಷ ಅನಿಸುಂದಾದ ಪಂಡ ಇತ್ತೇನೆ ಸರ್ ಪಂಡೇರೆ ಸ್ವಸಹಾಯದ ಬಗ್ಗೆ ಅಂಚನೆ ಜ್ಞಾನ ವಿಕಾಸ ಶಬರಿ ಶಾರದಾ ಜ್ಞಾನ ವಿಕಾಸ ಕೇಂದ್ರ ಜಂಟಿಯಾದ ಮನ್ಪುನಂಚಿ ಇಂಜಿ ಕಾರ್ಯಕ್ರಮ ಆಂಡ ಯಾನ್ ನಿಜವಾದಲ ಸ್ವಸಹಾಯ ಒಂಜಿ ಯೋಜನೆ ಇಜ್ಜಿ ಜ್ಞಾನ ವಿಕಾಸ ಈ ಯೋಜನೆ ಇಡ್ಲೆ ಯಾನಿಜ್ಜಿ ಆಂಡಲ ಎಂಕೊಂಜಿ ಮಸ್ತ್ ಖುಷಿದಾದ ಪಂಡ ಯಾನ್ ಉಪ್ಪುನಿ ಕೋಣಾಜದ ಆಸೆಗೋಳಿದ ಸ್ವಸಹಾಯದ
ಅಂಚನೆ ಜ್ಞಾನ ವಿಕಾಸ ಕೇಂದ್ರ ಮುಕುಲು ಏರು ಉಲ್ಲೇರು ಅಕ್ಕಲ್ನ ಒಟ್ಟಿಗೆ ಯಾನು ಉಪ್ಪುನಿ ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಯಾನು ಅಕ್ಕಲ್ನೊಟ್ಟಿಗೆ ಉಪ್ಪುನಿ ದಾಯಪಂಡ ಎಂಕೊಂಜಿ ಹೆಮ್ಮೆಲ ಅನಿಸುಂಡು ದಾಯಪಂಡ ಒಂಜಿ ಮುರಣಿ ಆಟಿಡೊಂಜಿ ಕೂಟ ಅಂದ್ರೆ ಮಲ್ಲ ಕಾರ್ಯಕ್ರಮ ಅಂತಾರೆ ಅವು ಬಾರಿ ಒಂಜಿ ಯಶಸ್ವಿ ಆತಿಂದು ಯಾನ್ಲ ಒಂಜಿ ಕಾರ್ಯಕ್ರಮ ಮಾಡಿತ್ತೆ ನಮ್ಮ ಪ್ರವೀಣ್ ಸರ್ಲ ಒಂಜಿ ಕಾರ್ಯಕ್ರಮ ಗೆಸ್ಟ್ ಆದಿತ್ತೇರು ಐಕು ದುಂಬು ಗೋಪಾಲಕೃಷ್ಣ ದೇವಸ್ಥಾನ ತಿರ್ತಡು ಒಂಜಿ ಕಾರ್ಯಕ್ರಮ ಅಂತಾರೆ ಆಟಿಡೊಂಜಿ ಕೂಟ ಐಕಲೆ ಒಂಜಿ ಗೆಸ್ಟ್ ಅದು ಬತ್ತಿತ್ತೆ ಮುರಡೊಂಜಿ ಕಾರ್ಯಕ್ರಮ ಅಡ್ಲ ನಮ್ಮ ತಂಡಗೊಂಜಿ ಕುಣಿತ ಭಜನೆ ಜವಾಬ್ದಾರಿ ಇಲ್ಲ ಯಾನ್ ದೇತೊಂದಿತ್ತೆ ಐಕು ದುಂಬು ಒಂಜಿ ಕಾರ್ಯಕ್ರಮ ಅಂತೀರು ಭವ್ಯ ವೇದ ಕನಕಲೆ ಐಟ್ಲ ಯಾನೊಂಜಿ ಗೆಸ್ಟ್ ಆದಿತ್ತೆ ದಾದ ಪಂಡ ಅಂದು ಒಂಜಿ ಕೊಣಾಜದ ಒಂಜಿ ನಂಟುಂದೆ ಪರಳಿ ದಾಯಪಂಡ ಕೊಣಾಜೆನೆ ಯಾನ್ ಏಪಲ ಮರಪೆರ್ಲ ಸಾಧ್ಯ ಇಜ್ಜಿ ಕೊಣಾಜೆ ಅಸೈಗೋಳಿ ಏಪಲ ಮರಪೆರ ಸಾಧ್ಯನೇ ಇಜ್ಜಿ ದಾಯಪಂಡ ಎನ್ನ ಕಾರ್ಯಕ್ಷೇತ್ರ ಉಪ್ಪುನೇ ಕೊಣಾಜೆಡು ಒಂಜಿ ನಾಗಬ್ರಹ್ಮ ದೇವೇರ್ನ ಆಶೀರ್ವಾದಡ್ ಎನ್ನೊಂಜಿ ವ್ಯಾಪಾರ ವ್ಯವಹಾರ ಉಪ್ಪುನಿ ಕೊಣಾಜೆಡ್ ಅಂಚನೆಡ್ದ ಅದು ಯಾನೊಂಜಿ ಪೂಪಾಡಿ ಕಲ್ಲಡು ಎಂಚ ಒಂಜಿ ಸಕ್ರಿಯ ಕಾರ್ಯಕರ್ತೆ ಅದು ಯಾನ್ ಉಲ್ಲೆನ ಅಂಚನೆ ಕೊಣಾಜೆಡ್ಲ ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ನಿಖಲ್ನೊಟ್ಟಿಗೆ ಖಂಡಿತವಾದಲ ಯಾನ್ ಉಲ್ಲೆ ಪನ್ಪುನ ಒಂಜಿ ಭರವಸೆ ನಿಖಲೆ ಕೊರಪೆ ತುಂಬ ಕೇಳಿದ್ದೆ ಮೊದಲಿಂದ. ನಾನು ಸ್ವಲ್ಪ ಸ್ಟಡೀಸ್ ಮಾಡ್ತಾ ಇರ್ತೇವೆ SAG ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ತುಂಬ ಸ್ಟಡಿ ಮಂಡನೆಲ್ಲ ಮಾಡಿ ದೇಶ ವಿದೇಶಕ್ಕೆ ಹೋಗಿ ನಾವು ಇದರ ಬಗ್ಗೆ ತುಂಬ ಹೇಳಿದ್ದೇವೆ. 2014 ಧರ್ಮಸ್ಥಳದ SAG ಸೆಲ್ಫ್ ಹೆಲ್ಪ್ ಗ್ರೂಪ್ನ ಮೇಲೆ ನಾನು ಸ್ಟಡಿ ಮಾಡಿ ನಾನು ಪಟ್ಟಾಯ ಥೈಲ್ಯಾಂಡಿಗೆ ಹೋಗಿ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೇನೆ ನಿಮ್ಮ ಬಗ್ಗೆ. ನಿಮಗೆ ಗೊತ್ತಿಲ್ಲ, ಆದರೆ ನಿಮ್ಮ ಬಗ್ಗೆ ಮಾಡಿ ಇಡೀ ಪ್ರಪಂಚದಲ್ಲಿ ಫಸ್ಟ್ ಅದಕ್ಕೆ ಸಿಕ್ಕಿದೆ ಫಾರ್ ದ ಅವಾರ್ಡ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇದರ ಬಗ್ಗೆ, ಆದರೆ ನಾವು ಇದು ಸಣ್ಣ ಸಣ್ಣ ಸ್ಟಡೀಸ್ ಮಾಡ್ತಾ ಇರ್ತೇವೆ. ನಮ್ಮ ಸ್ಟಡಿ ಇದ್ದದ್ದು ನನಗೆ ಗೊತ್ತಿರಲಿಲ್ಲ ಮೇಡಮ್ ಇದು ಅಂತ, ನನಗೆ ಸತ್ಯ ಗೊತ್ತಿರಲಿಲ್ಲ. ಬಟ್ ಇಟ್ ವಾಸ್ ನೈಸ್. ಇಲ್ಲಿ ಬಂದು ನೋಡುವಾಗ ಅರ್ಥ ಆಯಿತು, ರಿಲೇಟ್ ಆಯಿತು. ನನಗೆ ನೀವೇನು ಮಾಡ್ತಾ ಇದ್ದೀರಿ ಇಲ್ಲಿ ಅಲ್ಲ, ನಾನು ಸ್ಟಡಿ ಮಾಡಿದ್ದು ಉಜಿರೆ ಸೈಡ್, ಬೆಳ್ತಂಗಡಿ ಸೈಡ್, ಆ ಸೈಡಲ್ಲಿ ಸ್ಟಡಿ ಮಾಡಿ ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ದು. ಅಲ್ಲಿ ನಮಗೆ ವಿದೇಶ ಇಡೀ ಪ್ರಪಂಚದಿಂದ ತುಂಬ ಜನ ಬಂದು ಅವರ ಪೇಪರ್ಸ್ ಹೇಳಿದರು. ಆದರೆ ನಮ್ಮ ಪೇಪರಿಗೆ ಬೆಸ್ಟ್ ಪೇಪರ್ ಅವಾರ್ಡ್ಸ್ ನೀವು ಹಾಕುವುದು ಇಡೀ ತಿಂಗಳಲ್ಲಿ 1 ಗಂಟೆ 2 ಗಂಟೆ ಒಟ್ಟಿಗೆ ಅಲ್ವಾ? ಇಡೀ ತಿಂಗಳಲ್ಲಿ ನೀವು ಒಂದು 2 ಗಂಟೆ 3 ಗಂಟೆ ಅಷ್ಟೇ ನೀವು ಒಟ್ಟಿಗೆ ಸೇರ್ತೀರಿ, ಮಾತಾಡ್ತೀರಿ, ಅದು ಹೌದು. ಆದರೆ ಕ್ರಿಯಾವಾಗಿ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಇಡೀ ತಿಂಗಳಲ್ಲಿ ಹೌದಲ್ವಾ 2 ಗಂಟೆ. ನನಗೆ ಗೊತ್ತಿಲ್ಲ ನಿಮ್ಮ ಇಲ್ಲಿದ್ದ ದಿರೇಚನೆ ಗೊತ್ತಿಲ್ಲ. 2 ಗಂಟೆಯ 2 ಗಂಟೆ 2 ಗಂಟೆ 2 ಗಂಟೆ ಅಂದರೆ ಇಡೀ ವರ್ಷದಲ್ಲಿ ಎಷ್ಟು ಗಂಟೆ ಆಯಿತು? 24 ಗಂಟೆ ಆಯಿತು ಅಷ್ಟೇ. 24 ಗಂಟೆ ಅಂದರೆ ಎಷ್ಟು? 1 ದಿವಸ. ನೀವು ಇಡೀ ವರ್ಷದಲ್ಲಿ 1 ದಿವಸ ಜ್ಞಾನ ವಿಕಾಸಕ್ಕೆ ಇಡ್ತೀರಿ. ಯೋಚನೆ ಮಾಡಿ, ಇಡೀ ವರ್ಷದಲ್ಲಿ 1 ದಿವಸ ಜ್ಞಾನ ವಿಕಾಸಕ್ಕೆ ಅಂತ ಇಡ್ತೀರಿ. ಆದರೆ ಅದರಿಂದ ನಿಮಗೆ ಬೆನಿಫಿಟ್ ಆಗಲಿಲ್ವಾ? ಒಳ್ಳೆಯದಾಗಲಿಲ್ವಾ? ಹೇಳಿ, ಆಗಿದಾ ಇಲ್ವಾ? ಆಗಿದೆ. ಇದನ್ನು ನಾವು ಅರ್ಥ ಮಾಡಬೇಕು. ವೆನ್ ವಿ ಸೇ ವಿಮೆನ್ ಪವರ್, 100% ಈ ವಿಮೆನ್ ಪವರ್ ನಮ್ಮಲ್ಲಿ ಇದೆ. ಆದರೆ ಎಂತ ಆಗಿದೆ ಅಂದರೆ, ಮನೆಯಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಗಂಡ ಹೆಂಡತಿ ಇದ್ದಾರೆ, ಸಣ್ಣ ಒಂದು ಮಗು ಇದೆ. ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಏಳುವಾಗ ಮಗುವಿಗೆ ಹುಷಾರಿಲ್ಲ. 3ನೇ ಕ್ಲಾಸಿನ ಮಗ ಶಾಲೆಗೆ ಹೋಗ್ತಾನೆ, ಅವನಿಗೆ ಹುಷಾರಿಲ್ಲ. ಮನೆಯಲ್ಲಿ ಹಿಂದೆ ನಿಲ್ಲುವವರು ಯಾರು? ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಹಿಂದೆ ನಿಲ್ಲುವವರು ಯಾರು? ಗಂಡನ, ಹೆಂಡತಿನ, ತಾಯಿಯ, ತಂದೆಯ? ತಾಯಿ. 80% ಯಾರು? ತಾಯಿಯಂದರು ಮನೆಯಲ್ಲಿರ್ತಾರೆ. ಒಳ್ಳೆಯದೇ, ಅದು ನಮ್ಮ ಒಂದು ಬಾಂಧವ್ಯ, ಅದೊಂದು ನಮ್ಮ ಕಲ್ಚರ್, ಅದೆಲ್ಲ ಬಂದಿದೆ, ಒಳ್ಳೆಯದೇ. ಆದರೆ ನೀವು ಮನೆಯಲ್ಲಿದ್ದು ಒಳ್ಳೆಯದೆಲ್ಲ ಮಾಡ್ತೀರಿ, ಪರವಾಗಿಲ್ಲ, ಅರ್ಥ ಆಯಿತು. ಒಂದು ಸಡನ್ ಒಂದು ಪ್ರೋಗ್ರಾಮ್ ಬಂತು, ನಿಮಗೆ 4 ದಿವಸಕ್ಕೆ ಬೇರೆ ಒಂದು ದೇಶಕ್ಕೆ ಹೋಗಲಿಕ್ಕಿದೆ, ಬೇರೆ ಊರಿಗೆ ಹೋಗಲಿಕ್ಕಿದೆ. ಫಟ್ ಅಂತ ನಿಮಗೆ ರೆಡಿ ಮಾಡಿ ಹೋಗ್ಲಿಕ್ಕೆ ಆಗ್ತದಾ? ನಿಮ್ಮ ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದಾ? ಯೋಚನೆ ಮಾಡಿ. ನನಗೆ ಗೊತ್ತಿಲ್ಲ, ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ಆದರೆ ಒಂದು ಸಣ್ಣ ಕ್ವೆಶ್ಚನ್. 4 ದಿವಸಕ್ಕೆ ಎಲ್ಲ ಬಿಟ್ಟು ನೀವು ಬೇರೆ ಕಡೆ ಹೋಗಬೇಕು, ನಿಮ್ಮ ಒಂದು ಕೆಲಸ, ವೆರಿ ಇಂಪಾರ್ಟೆಂಟ್ ವರ್ಕ್, ನೀವು ಹೋಗಬೇಕು. ನಿಮಗೆ ಹೋಗ್ಲಿಕ್ಕೆ ಆಗ್ತದ ಪಟ್ ಅಂತ? ಹೇಳಿ, ನನಗೆ ಗೊತ್ತಿಲ್ಲ, ಹೇಳಿ. ಯಾಕೆ ಆಗಲ್ಲ? ಮನೆ, ಮಕ್ಕಳು, ಗಂಡ, ತಂದೆ ತಾಯಿ,
ಬೇರೆಯವರಿದ್ದಾರೆ, ಎಲ್ಲರೂ ಮನೆಯಲ್ಲಿದ್ದಾರೆ. ಅದೊಂದು ನಮ್ಮ ಒಂದು ಭಾವನೆ. ಆದರೆ ಆ ಭಾವನೆಯಲ್ಲಿ ಇದ್ದರೂ ಸಹ ನಾವು ಆ ಒಂದು ಸೊಸೈಟಿಯಲ್ಲಿ ಬಂದಿದ್ದೇವೆ. ನಾನು ಸಹ ಅದೇ ಸೊಸೈಟಿಯಲ್ಲಿದ್ದೇನೆ. ಆದರೂ ನನಗೆ ಫಟ್ ಅಂತ ಎಲ್ಲ ಬಿಟ್ಟುಕೊಂಡು ಹೋಗಲಿಕ್ಕೆ ಆಗ್ತದೆ. ನನ್ನ ಮಗುವಿಗೆ, ನನಗೆ ಫಸ್ಟ್ ಮಗು ಅವಳಿಗೆ 12 years, 12 ವರ್ಷ. ಸಣ್ಣವನಿಗೆ ಇವತ್ತಿಗೆ 1 ವರ್ಷ 10 ತಿಂಗಳು. ಇವತ್ತಿಗೆ ಅವನು 1.5 ವರ್ಷ ಇರುವಾಗ ನನಗೆ ಇಂಡೋನೇಷ್ಯಾಕ್ಕೆ ಹೋಗ್ಲಿಕ್ಕಿತ್ತು. 10 ದಿವಸ ಪ್ಯಾಕ್ ಮಾಡಿದೆ, ಸೀದಾ ಹೋದೆ. ಕೆಲವರು ಯೋಚನೆ, ಯಬ್ಬ ಬಿಟ್ಟೋದ್ರ ಮಗನನ್ನ ಅಂತ. ನೋಡಿ, ಬೇಜಾರು ನನಗೂ ಆಗುತ್ತೆ. ಆದರೆ ಆ ಒಂದು ಕೆಲಸ ನನಗೆ ಪುನಃ ಸಿಗೋದಿಲ್ಲ. ಆ ಆಪರ್ಚುನಿಟಿ ನನಗೆ ಇನ್ನೊಂದು ಸರ್ತಿ ಸಿಗೋದಿಲ್ಲ. ನನಗೆ ನನ್ನ 1.5 ಮಗನಿಗೆ ಗೊತ್ತುಂಟ ನಾನು ಬಿಟ್ಟೋಗಿದ್ದೇನಂತ. ಬೇಜಾರು ಯಾರಿಗೆ? ನನಗೆ ಮಾತ್ರ ಅಲ್ವಾ? ಹೌದು, ಬೇಜಾರಾಗಿದೆ, ಇಲ್ಲಂತ ಇಲ್ಲ, ನನಗೆ ಆಗಿದೆ. ಆದರೂ ಸಹ 10 ವರ್ಷ ಹೋಗಲಿ, ಅವನಿಗೆ ಗೊತ್ತಾಗ್ತದೆ ನಾನು ಅವನಿಗೆ ಬಿಟ್ಟು ಹೋಗಿದ್ದೇನಂತ? ಇಲ್ಲ. ಆದರೂ ನನಗೆ ಒಂದು ಅಲ್ಲಿ ಹೋಗಿ ನಾನು ಈ ಸರ್ತಿ ಸಹ ಹೋಗುವಾಗ ಬೆಸ್ಟ್ ಪೇಪರ್ ಅವಾರ್ಡ್ ತಗೊಂಡು ಬಂದಿದ್ದೇನೆ. ಆದರೆ ಅದು ನನಗೆ ಪರ್ಮನೆಂಟ್ ಇದೆಯಾ? ಇದೆ. ಇದೊಂದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ಯಾವತ್ತು ಸ್ವಲ್ಪ ಮುಂದೆ ಹೋಗುವ ಒಂದು ಆಲೋಚನೆ ಮಾಡಬೇಕು. ಇದು ಆಲೋಚನೆ ಮಾಡುವಾಗ ಇದಕ್ಕೆ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಅಂದರೆ ಸೀದಾ ಹೋಗುವ ಒಂದು ಸ್ವಾತಂತ್ರ್ಯ ಅಂತ ಅಲ್ಲ. ಸಮ್ವೇರ್ ಯು ಕ್ಯಾನ್ ಡೂ ಬಿಯಾಂಡ್ ಇಂಡಿಪೆಂಡೆನ್ಸ್. ಯು ಆರ್ ಇಂಡಿಪೆಂಡೆಂಟ್. ನಾನು ಹೌದು, ಐ ಆಮ್ ಅ ಲಿಟಲ್ ಬಿಟ್ ಇಂಡಿಪೆಂಡೆಂಟ್. ಆದರೆ ಯೋಚನೆ ಮಾಡಿ, ಇಂಡಿಪೆಂಡೆನ್ಸ್ ಅಂತ ಹೇಳಿದರೆ ಅದು ಅಷ್ಟು ಸುಲಭವಾಗಿ ಬರಲ್ಲ. ನನಗೆ ಹೇಗೆ ಹೋಗಲಿಕ್ಕೆ ಸಾಧ್ಯವಾಯಿತು? ಹೋಗುವಾಗ ನನ್ನ ಅಮ್ಮನನ್ನು ಸಹ ಕರ್ಕೊಂಡು ಹೋಗಿದ್ದೇನೆ. 10 ದಿವಸಕ್ಕೆ ಹೋಗುವಾಗ ನನ್ನ ಅಮ್ಮನನ್ನು ಕರ್ಕೊಂಡು ಹೋಗಿದ್ದೇನೆ. ಯಾಕೆ? ಅವ್ರು ರಿಟೈರ್ಡ್ ಆದದಷ್ಟೇ, ಸ್ವಲ್ಪ ಎಂಜಾಯ್ ಮಾಡಲಿ, ಬರಲಿ. ನಾವು ಇಬ್ಬರೇ ಹೋದದ್ದು ಇಲ್ಲಿಂದ. ಹೀಗೆ ಹೋಗುವಾಗ ನನ್ನ ಮಗನನ್ನು ಎಲ್ಲಿ ಬಿಟ್ಟೆ? ನನ್ನ ಅತ್ತೆ ಇದ್ದರು, ಅವ್ರು ನೋಡ್ತಾರೆ. ನನ್ನ ಹಸ್ಬೆಂಡ್ ಅವರು ಏನಂತ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಲಕ್ಕಿ. ನನ್ನ ಮಗನಿಗೆ ರಾತ್ರಿ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಮಾತ್ರ ಎತ್ತಬೇಕು, ನಾನು ಎತ್ತಲೇಬಾರ್ದು. ಭಾರಿ ಒಳ್ಳೆಯದು. ಸೊ ಅದು ಸಹ ಬಿಟ್ಟು ಹೋದೆ. ಆಯಿತಾ? ಒಬ್ಬಳು ಹುಡುಗಿದ್ದಾಳೆ, ಅವಳೆಲ್ಲ ನನಗೆ ಹೆಲ್ಪ್ ಮಾಡ್ತಾಳೆ. ಅವಳಿದ್ದಾಳೆ, ನಮ್ಮ ಮನೇಲಿದ್ದಾಳೆ, ಹೆಲ್ಪ್ ಮಾಡ್ತಾಳೆ. ಸೊ ಇದೆಲ್ಲ ಮಾಡಲಿಕ್ಕೆ ನನಗೆ ಹೇಗೆ ಸುಲಭ ಆಯಿತು? ಇಫ್ ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್, ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ, ಐ ಹ್ಯಾವ್ ಟು ಬಿ ಇಂಟರ್ಡಿಪೆಂಡೆಂಟ್. ನಾನು ಇಂಡಿಪೆಂಡೆಂಟ್ ಆಗಬೇಕಾದ್ರೆ ನಾನು ಬೇರೆಯವರ ಹೆಲ್ಪ್ ತೆಕ್ಕೊಳ್ಳೇಬೇಕು. ನೀವು ಇಂಡಿಪೆಂಡೆಂಟ್ ಆಗಬೇಕಾ? ನೀವೆಂತ ಮಾಡಬೇಕು? ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವರೆಲ್ಲರದ್ದು ಹೆಲ್ಪ್ ತಗೊಳ್ಳಿ. ಇದು ನಾವು ಯಾವತ್ತೂ ಮಾಡಲ್ಲ. ಯಾಕೆ? ಅಯ್ಯೋ, ನನ್ನ ಮಕ್ಕಳು ನನ್ನ ಜವಾಬ್ದಾರಿ, ನನ್ನ ಗಂಡ ನನ್ನ ಜವಾಬ್ದಾರಿ, ನನ್ನ ಅತ್ತೆ ನನ್ನ ಜವಾಬ್ದಾರಿ, ಎಲ್ಲ ನಂದು ಅಂತ ಹೇಳಿ ನಾವು ನಮ್ಮ ಕೆಲಸ ಬರುವಾಗ ನಾವು ಮಾಡಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೇನೆ. ಮಕ್ಕಳು ಹುಷಾರಿಲ್ಲ ಮನೆಯಲ್ಲಿ, ಪಟ್ ಅಂತ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ನಿಮಗೆ 1 ದಿವಸ ಜ್ವರ ಇದೆ, ಅದೇ ದಿವಸ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ? ಹೇಳಿ ನನಗೆ, ಅದೇ ದಿವಸ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ? ಇವತ್ತು ಪರವಾಗಿಲ್ಲ, ಅಷ್ಟು ಜೋರೇನಿಲ್ಲ, ಪರವಾಗಿಲ್ಲ ಅಂತ. ಸೆಕೆಂಡ್ ಡೇ ಜೋರಾಯಿತು, ಎಂತ ಹೇಳ್ತೀರಿ? ಅದು ಒಂದ್ಸತಿ ಜೋರಾಗಿ ಕೆಳಗೆ ಬರಬೇಕು, ಪರವಾಗಿಲ್ಲ, ಇವತ್ತು ಹೋಗೋದು ಬೇಡ. ಮತ್ತೆ ನಮಗೆ ಕೂಡುವುದೇ ಇಲ್ಲ ಅಂತ ಹೇಳಿದರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ. ಹೌದಾ? ದಿಸ್ ಈಸ್ ವೇರ್ ವಿ ಸೇ ನಮ್ಮ ಪ್ರಯಾರಿಟಿ ಸೆಕೆಂಡ್. ಮಕ್ಕಳು ಅದೆಲ್ಲ ಫಸ್ಟ್ ಇರಬೇಕು, ಇಲ್ಲಂತ ಇಲ್ಲ, ಅದು ಮಾಡಲೇಬೇಕು. ಯಾಕೆ? ನಾವು ಆ ಒಂದು ವಾತಾವರಣದಲ್ಲಿದ್ದೇವೆ, ಮಾಡಬೇಕು. ಆದರೆ ಅದು ಮಾಡ್ತಾ ನಮ್ಮನ್ನು ನಾವು ಮರಿಲೇಬಾರ್ದು. ಐ ಹ್ಯಾವ್ ಮೈ ಐಡೆಂಟಿಟಿ. ನನಗೆ ನನ್ನ ಒಂದು ಐಡೆಂಟಿಟಿ ಇದೆ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ನಾವು ಅದನ್ನು ಮಾಡ್ತಾ ಮುಂದೆ ಹೋದರೆ ಪ್ರಪಂಚದಲ್ಲಿ ಮಾಡದ ಕೆಲಸ ಲೇಡೀಸ್ 100% ಯಾವುದು ಇರಲ್ಲ. ಮಂಗಳೂರಿಗೆ ಬರುವಾಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಈಗ ಯಾರಿದ್ದಾರೆ? ಲೇಡೀಸ್. ಖುಷಿ ಆಗ್ತದೆ ನನಗೆ ನೋಡುವಾಗ, ಭಾರಿ ಖುಷಿ ಆಗ್ತದೆ. ಯಾಕೆ? ಯಾವ ಒಂದು ಕೆಲಸ ನಮಗೆ ಇಲ್ಲ ಅಂತ ಹೇಳಿದರೆ ಅದು ಯಾಕೆ ಲೇಡೀಸ್ಗೆ ಕೊಡೋದು ಹೇಳಿ? ವಿ ಆರ್ ಅಕೌಂಟೇಬಲ್. ನಾವು ಯಾವುದು ಡೋಂಗಿ ಮಾಡುವುದಿಲ್ಲ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ, ಅವರು ಹೇಳಿದರು, ಕರೆಕ್ಟ್, ಅದು ಪರ್ಫೆಕ್ಟ್ಲಿ ರೈಟ್.
ಸೊ ಇದೆಲ್ಲ ಹೇಳುವಾಗ ಈಗ ನಮ್ಮ ಒಂದು ಕಾಲ ಒಂದು ಹಂತಕ್ಕೆ ಬಂದಿದೆ. ಆದರೆ ನನಗೆ ಒಂದು ಹೇಳುವುದು ನಿಮ್ಮ ಮಕ್ಕಳಿದ್ದಾರಲ್ಲ, ಗಂಡ ಇರಲಿ ಹೆಣ್ಣಿರಲಿ, ಇಫ್ ಇಟ್ ಇಸ್ ಅ ಬಾಯ್ ಆರ್ ಅ ಗರ್ಲ್, ಇಬ್ಬರಿಗೆ ಎಲ್ಲ ಕೆಲಸ ಹೇಳಿಕೊಡಿ, ಎಲ್ಲ ಕೆಲಸ ಹೇಳಿಕೊಡಿ. ನನ್ನ ಗಂಡನಿಗೆ ಒಂದು ಚಾ ಸಹ ಮಾಡಲಿಕ್ಕೆ ಬರುವುದಿಲ್ಲ, ಈಗ ಸಹ ಬರುವುದಿಲ್ಲ. ಆದರೂ ಸಹ ನಾನು ಹೇಳಿದ್ದೇನೆ, ಚಾ ಒಂದು ಮಾಡಲಿಕ್ಕೆ ನೀವು ಕಲಿಬೇಕು. ಚಾ ಈಗ ಸ್ವಲ್ಪ ಏನಾದರೂ ಮಾಡ್ತಾರೆ, ಹಾಳಾದರೂ ಸಹ ಕುಡಿಯೋದು ಅವರೇ ಅಲ್ಲ, ಸ್ವಲ್ಪ ಚೆಂದ ಮಾಡಿ ಮಾಡ್ತಾರೆ, ಆಯಿತಾ? ಇಷ್ಟ ಆಯಿತಾ? ಆದರೆ ಅವರು ಮನೆ ನೋಡುವಲ್ಲೇ ಭಾರಿ ಹುಷಾರು, ಕ್ಲೀನ್ ಮಾಡಿ ಇಡುವುದರಲ್ಲಿ ಭಾರಿ ಹುಷಾರು. ಅದಕ್ಕೆ ನಾನು ಹೇಳೋದು, ಅಡುಗೆದೆಲ್ಲ ನಾನು ಮಾಡ್ತೇನೆ, ಮನೆದು ಇದೆಲ್ಲ ಕೆಲಸ ಇದೆಯಲ್ಲ ಅದು ನೀವು ಮಾಡಿ. ಡೈಲಿ ರಾತ್ರಿ ಮಲಗುವಾಗ ಚಿಲ್ಕ ಹಾಕೋದು ಅದು ನನ್ನ ಜವಾಬ್ದಾರಿ ಅಲ್ಲ, ಯಾಕೆ? ಅದಾದರೂ ನೀವು ಮಾಡಿ ಅಲ್ವಾ? ಅವರಿಗೆ ಸ್ವಲ್ಪ ಸ್ವಲ್ಪ ಜವಾಬ್ದಾರಿ ಕೊಟ್ಟರೆ, ಹೊರಗೆ ಇಬ್ಬರೂ ದುಡಿತೇವೆ, ಆದರೆ ಮನೆಯಲ್ಲಿ ಬಂದರೆ ಫಟ್ ಅಂತ ಇಬ್ಬರೂ ಕೆಲಸ ಮಾಡಬೇಕು. ಇದು ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ, ಸಣ್ಣ ಇರುವ ಮಕ್ಕಳಿಗೆ ಬಾಯ್ ಆರ್ ಗರ್ಲ್ ಎಲ್ಲ ಕಲಿಸಿ. ನೀವು ಅದು ಮಾಡ್ತಾ ಇರುವಾಗ ಇನ್ನೊಂದು 10-15 ವರ್ಷದಲ್ಲಿ ಪ್ರಪಂಚದಲ್ಲಿ ಎಷ್ಟು ಚೇಂಜ್ ಆಗ್ತದೆ ಅಂದರೆ, ಪರ್ಟಿಕ್ಯುಲರ್ಲಿ ಇಂಡಿಯಾ ಇಸ್ ದ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ನಾವು ಅತ್ಯಂತ ಯಂಗ್. ಯಾಕೆಂದರೆ ನಮ್ಮ ಆವ್ರೇಜ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆ, ಅದರಲ್ಲಿ ಆವ್ರೇಜ್ ಪಾಪ್ಯುಲೇಷನ್ ವಿ ಆರ್ ಓನ್ಲಿ ಬಿಟ್ವೀನ್ 25 to 35 years. ಅಷ್ಟು ಯಂಗ್ ದೇಶ ನಮ್ಮದು, ಅಷ್ಟು ಎನರ್ಜೆಟಿಕ್ ದೇಶ. ಇನ್ನೊಂದು 10 ವರ್ಷದಲ್ಲಿ ನಿಮ್ಮ ಮಕ್ಕಳು ಮೇಲೆ ಬರ್ತಾರೆ, ಆ ಲೆವೆಲಿಗೆ ಬರ್ತಾರೆ. ಅಲ್ಲಿ ಬರುವಾಗ ಅವರಿಗೆ ತುಂಬ ಅವಕಾಶಗಳಿವೆ, ಹೆಣ್ಣಾಗಲಿ ಗಂಡಾಗಲಿ ಎಲ್ರಿಗೆ ತುಂಬ ಅವಕಾಶಗಳಿವೆ. ಈ ಅವಕಾಶಗಳನ್ನು ತೆಕ್ಕೊಳ್ಳಿಕ್ಕೆ, ಮುಂದೆ ಹೋಗಲಿಕ್ಕೆ ಅವರಿಗೆ ಒಂದು ಹೆಜ್ಜೆ ನಾವು ಇವತ್ತೇ ಮಾಡಬೇಕು. ಸೊ ಟ್ರೀಟ್ ಯುವರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವಿತ್ ಇಕ್ವಾಲಿಟಿ. ಅವರಿಗೆ ಸೇಮ್ ಎಲ್ಲ ಕೆಲಸ ಅವರಿಗೂ ಕೊಡಿ, ಬಟ್ಟೆ ಒಗೆಯುವುದೆಂದು ಇಟ್ಕೊಳ್ಳಿ, ಪಾತ್ರೆ ತೊಳೆಯುವುದೆಂದು ಇಟ್ಕೊಳ್ಳಿ, ಎಲ್ಲ ಕೊಡಿ, ನೋ ಪ್ರಾಬ್ಲಮ್, ಎಲ್ಲ ಕೊಡಿ. ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಸಣ್ಣ ಚೇಂಜ್ ತರ್ತೀರಿ. ಆ ಚೇಂಜ್ ಒಂದು 10 ವರ್ಷದಲ್ಲಿ ದೊಡ್ಡ ಒಂದು ಕ್ರಾಂತಿಯೇ ಆಗುತ್ತೆ. ಆ್ಯಂಡ್ ವಿತ್ ದಿಸ್ ಸ್ಮಾಲ್ ಚೇಂಜ್, ಈ ಚೇಂಜ್ ಕೊಣಾಜೆಯಲ್ಲಿ ಚೇಂಜ್ ಆಗಿ ಅದು ಮಂಗಳೂರಿಗೆ ಹೋಗುವಾಗ, ಇಡೀ ಪ್ರಪಂಚಕ್ಕೆ ಹೋಗುವಾಗ ನಿಮಗೂ ಖುಷಿ, ನಮಗೂ ಖುಷಿ, ಎಲ್ರಿಗೆ ಒಳ್ಳೆಯದಾಗುತ್ತೆ. ಮತ್ತು ನೀವು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿದ್ದೀರಿ, ನಿಮ್ಮ ಮನೆಯಲ್ಲಿ ನೀವು ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಆದರೆ ಈ ಕಾಂಟ್ರಿಬ್ಯೂಷನ್ ಇಷ್ಟೇ ಆಗಿರಲಿ, ಪ್ರತಿ ದಿವಸ 1 ಮುಷ್ಟಿ ಅಕ್ಕಿ ನೀವು ಸಪ್ರೇಟ್ ಇಟ್ಟರೆ 1 ವರ್ಷದಲ್ಲಿ ಇಷ್ಟಾಗುತ್ತೆ. ಅದೇ ನೀವು ಮಾಡ್ತಾ ಇದ್ದೀರಿ. ನೀವು ಪ್ರತಿ ದಿವಸ ಇಷ್ಟು ಸ್ವಲ್ಪ ಸ್ವಲ್ಪ ಎಫರ್ಟ್ ಆಗ್ತಾ ಇದ್ದೀರಿ. ಇದು ಮಾಡಿ 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 1 ವರ್ಷ ಅದು ಇಷ್ಟಾಗುತ್ತೆ. ಇದು 10ನೇ ವರ್ಷ ಎಷ್ಟಾಗಬೇಕು. So this is where 1 hour is making a difference. 1 day in a year is making a difference. I wish all the very best. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಯಾವತ್ತು ನೀವು ಮಾಡಿದ ಎಲ್ಲ ಯೋಜನೆ, ನಿಮ್ಮ ಎಲ್ಲ ರಿಪೋರ್ಟ್ಸ್ ನೋಡಿದೆ, ತುಂಬ ಖುಷಿ ಆಯಿತು. ಇಷ್ಟೇ ಅಲ್ಲ, ನೀವೆಲ್ಲರೂ ಸೇರಿ ಏನಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಕೈ ಹಾಕಿದರೆ ಐ ಆಮ್ ವೆರಿ ಶ್ಯೂರ್ ಅದು ಸಕ್ಸಸ್ ಆಗುತ್ತೆ, ಆಗಬೇಕಂತ ನಮ್ಮೆಲ್ಲರದ್ದು ಆಸೆ. ಇದು ನೀವು ಮಾಡ್ತೀರಿ ಅಂತ ನಮಗೆ ಭರವಸೆ ಸಹ ಇದೆ. ಇಷ್ಟು ಹೇಳಿ ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮೇಡಮ್ ಮತ್ತು ಇಲ್ಲಿದ್ದವರ ಎಲ್ಲರಿಗೆ ಕೃತಜ್ಞತೆ ಹೇಳಿ ನನ್ನ 2 ವರ್ಡ್ಸ್ ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಎಂಚ ಅದಿಯೋ ನೋಡು, ಎಂಕ್ಲೆ ಅಂಚಿನ ಪುರ ಮಾಹಿತಿ ತಿಕ್ಕುನಿ ಬಾರಿ ಅಪರೂಪ. ನಿಕ್ಲೊಟ್ಟಿಗೆ ಇದುಂಡು ಅಂಚಿನ ಮಾಹಿತಿ ಎಂಕ್ಲೆಲ್ಲ ತಿಗುದು ಅಂದ ಆಪುಣಿತ್ತೆ. ನಂಗೆ ಮಾತರೆಗಳ ಆ ಜಗನ್ನೀಯಮಕನಾಯನ ಅಂಚಿನ ಪರಮಾತ್ಮೆ ಮಾತರೆಗಳ ಆಯುರಾರೋಗ್ಯ ಐಶ್ವರ್ಯ ಸಮೃದ್ಧಿನ ಅಂಚನೆ ಮನಸ್ಸಿಗೂ ನೆಮ್ಮದಿನ ಕೊರಡು ಪಂಡದು ದೇವೇಡ ನಟ್ಟೊಂದು ಎಂಗೆ ಅವಕಾಶ ಮಲ್ತು ಕೊರನೇಕ್ ನಿಕ್ಲೆ ಮಾತರೆಗಳ ಸೊಲ್ಮೆ ಸಂದಾವನು ಏನಾರಡು ಪಾತ.
ಒಂಜಿ ಕಾರ್ಯಕ್ರಮ ಅನ್ನಾಗ ಆ ವೇದಿಕೆಗೆ ಪೋನಾಗ ಅಲ್ಪ ಆಂಜನಕ್ಲು ಮಾತ್ರ ಇಪ್ಪು ನಾನು ಪುಂಜನಕ್ಲೆಗೆ ಅವಕಾಶ ಇದ್ದೀನಿ ಮುಲ್ಪ 3 ಜನ ಆಂಜನಕ್ಲಿ ಈ ಒಂಜಿ ಚಾವಡಿಡು ಉಳ್ಳೇರು ಐದಕ್ಕ ಆಜಿ ಜನ ನನ್ನ ಮಹಿಳೆಯರಿಗೆ ಈ ಒಂಜಿ ಚಾವಡಿಡು ಅವಕಾಶ ತಿಕ್ಕಿದ್ದು ಎಡ್ಡೆ ಕಾರ್ಯಕ್ರಮ ಮಾಡಿದ್ವಿ ಅಂಡ ಧರ್ಮಸ್ಥಳ ಕ್ಷೇತ್ರದ ಒಂಜಿ ಪರಮ ಪವಿತ್ರವಾದಂಚಿನ ಮಂಜುನಾಥನ ಕ್ಷೇತ್ರದ ನಿರೇಲ್ಡು ನಡಪನಂಚಿನ ಈ ಒಂಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನೆತ ರೂವಾರಿಲು ನಮ್ಮ ಪೂಜಾ ಕಾವಂದೇರಿ ಡಾಕ್ಟರ್ ವೀರೇಂದ್ರ ಹೆಗ್ಡೇರಿ ಇನ್ನು ದಾದಾತನ ಬಂಡ ಪೂಜಾ ಕಾವಂದೇರಿ ಈ ಧರ್ಮಸ್ಥಳದ ಸ್ವಸಹಾಯ ಸಂಘನ ಪ್ರಾರಂಭ ಮಾಡ್ತಿನ ಉದ್ದೇಶ ಪಂಡ ಐಟಿ ಮಹಿಳೆಯರನ್ನು ಪಾಡಂದೆ ಅವಂಜಿ ಪ್ರತಿಯೊಂದು ಹಳ್ಳಿಡು ಒಂಜಿ ಪಾಪದ ಜೀವನ ನಡಪನಂಚಿನ ಕುಟುಂಬಲು ಮಾತ ಮುಖ್ಯವಾಹಿನಿಗೆ ಬರೋಡು ಅಕ್ಕಲ್ಲ ಒಂಜಿ ಪ್ರತಿಯೊಂಜಿ ಎಡ್ಡ ರೀತಿದ ಜೀವನನ ಮಲ್ಪಡ್ ಬಂಪನಂಚಿನ ದೃಷ್ಟಿ ನಿಧಿ ಒಂದು ಅವಳು ದಾದಾಪಂಡ ಮಹಿಳೆಯರಿಗೆ ಫಸ್ಟ್ ಅದು ಹೆಚ್ಚಿನ ಒಂಜಿ ಅವಕಾಶ ಕೊರಿಯರು ದಾದಾಪಂಡ ಸ್ವಸಹಾಯ ಸಂಘದ ಗುಂಪುನು 10 ಜನದ ಗುಂಪುನು ಮಹಿಳೆಯರು ರಚನೆ ಮಾಡ್ತದ್ದು ಅಕ್ಲೆ ನಾ ಒಂಜಿ ಸಾಮರ್ಥ್ಯಡು ಅಕ್ಲ ಒಂಜಿ ಆ ಕುಟುಂಬನ ಅಭಿವೃದ್ಧಿ ಮಲ್ಪನಂಚಿನ ಒಂಜಿ ಕೆಲಸ ಬಂಪನಂಚ ದೃಷ್ಟಿಡು ಐತ ಒಟ್ಟಿಗೆ ಈ ಖಾಲಿ ಮಹಿಳೆಯರನ್ನ ಗುಂಪನ್ನು ಮಲ್ತದೆ ಒಂಜಿ ಸ್ವಸಹಾಯವನ್ನು ಮಲ್ತದೆ ಯಾರು ಜೈತ ಒಟ್ಟಿಗೆ ಪುರುಷರನ್ನೆಲ್ಲ ಆ ಒಂಜಿ ಸಂಘಗಳನ್ನು ಮಲ್ಪನಂಚಿನ ಅವಕಾಶವನ್ನು ಮಲ್ತು ಕೊಡೋರು ಪೂಜಾ ಕಾವಂದಿರು ನೆಟ್ಟು ಆ ಸಮಯಡು ಸಾಧಾರಣ ಪುರುಷರನ್ನೆಲ್ಲ ಒಂಜಿ ಸ್ವಸಹಾಯ ಸಂಘ ಪ್ರಾರಂಭ ಮಾಡಿ ಈ ಪ್ರಾರಂಭ ಆಪನ ಪೊರ್ತುಡು ನೆಟ್ಟು ನಮ್ಮ ಮೇಡಮ್ ಪಲ್ನೆ ಕಣಕಡು ಅಲ್ಪ ದಾದ ಬಂಡ ಅರ್ನ ಧರ್ಮಪತ್ನಿ ಅಂಚಿನ ಮಾತೃಶ್ರೀ ಅಮ್ಮ ಆರದಾದ ಮಲ್ತಿರ್ ಪಂಡ ಮಹಿಳೆಯರಿಗೆ ವಿಶೇಷವಾದ ಈ ಒಂಜಿ ಧರ್ಮಸ್ಥಳದ ನಿರೇಲ್ಡು ಪ್ರತಿ ಒಂಜಿ ಆ ಒಂಜಿ ಕಾರ್ಯಕ್ಷೇತ್ರಡ್ಲ ಅಕ್ಕಲು ಲಕ್ಕು ದಿಂತದು ಪ್ರತಿ ಒಂಜಿ ವ್ಯಕ್ತಿಗಳ ಸರಿಸಮವಾದ ಒಪ್ಪನಂಚಿನ ಒಂಜಿ ಕೆಲಸ ಆವಡ್ ಪಂಪನಂಚಿನ ದೃಷ್ಟಿಡು ಅರ್ನ ಒಂಜಿ ಆ ಕನಸದ ಕೂಸು ಅಂಚಿನ ನಮ್ಮ ಈ ಜ್ಞಾನ ವಿಕಾಸ ಕೇಂದ್ರ ಹೇಮಾವತಿ ಅಮ್ಮನ ಈ ಮುಲ್ಪ ಪೂಜಾ ಕಾವಂದೆಲ್ಲ ಮಾತೃಶ್ರೀ ಅಮ್ಮಲ ದಾದಬಣ್ಣ ಮುಲ್ಪ ಸಮಾನತೆಗೆ ರಡ್ಡು ವಿಷಯಗಳ ಎಡ್ಡ ರೀತಿಯ ಒಂದು ಸಮಾನತೆದ ಅಂದೇನು ಯೋಚನೆ ಮಲ್ತಂದು ಈ ಒಂದು ಜ್ಞಾನ ವಿಕಾಸ ಕೇಂದ್ರಡು ಮಹಿಳೆಯರು ಉನ್ನತ ಮಟ್ಟಡು ದುಂಬರಡು ಬಂಪನಂಚಿನ ದೃಷ್ಟಿಯಿಂದ ಈ ಒಂದು ನಮ್ಮ ಹೇಮಾವತಿ ಅಮ್ಮ ಈ ಒಂದು ಜ್ಞಾನ ವಿಕಾಸ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ ಐತ ಪ್ರತಿಫಲನೇ ಮುಲ್ಪ ನಮ್ಮ ಈ ಶಬರಿ ಜ್ಞಾನ ವಿಕಾಸ ಕೇಂದ್ರ ಅಲ್ಲ ಶಾರದಾ ಜ್ಞಾನ ವಿಕಾಸ ಕೇಂದ್ರ ಅಲ್ಲ ಇನಿ ಒಂತ ಸಮಯಡೆ ರಡ್ಡೆ ಜ್ಞಾನ ವಿಕಾಸ ಕೇಂದ್ರ ಇತ್ತನಲ್ಲ ಕೊಣಾಜೆ ವಲಯದ ಈ ಒಂದು ಜ್ಞಾನ ವಿಕಾಸ ಕೇಂದ್ರ ನಮ್ಮ ಮಂಗಳೂರು ತಾಲೂಕು ಮಟ್ಟಡು ಎಡ್ಡ ರೀತಿಯ ಒಂಜಿ ಕಾರ್ಯಕ್ರಮವನ್ನು ಮಲ್ತೊಂದು ಬಾರಿ ಪುಗಾರ್ತೆಯನ್ನು ಪಡೆಯುತ್ತದೆ ನಮ್ಮ ಮುಪ್ಪದ ಕೊಣಾಜೆ ವಲಯದ ಜ್ಞಾನ ವಿಕಾಸ ಕೇಂದ್ರ ಪ್ರತಿ ವರ್ಷ ಎಡ್ಡ ರೀತಿಯ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರಿ ಕುಡಂಜಿ ವಿಚಾರದ ಬಂಡ ನಮ್ಮ ಈ ವೇದಿಕೆಡು ಒಬ್ಬೇ ಕಾರ್ಯಕ್ರಮ ಮಲ್ಪನ ಆ ಕಾರ್ಯಕ್ರಮ ಮಲ್ಪನ ಮುಖ್ಯತ್ತು ಮಲ್ತಿನಂಚಿನ ಕಾರ್ಯಕ್ರಮಡು ನಮಕ್ ಬೈದಿನಂಚಿನ ಬಿನ್ನೇರ್ನಾಕ್ಲು ಕೊರ್ಪುನಂಚಿನ ಮಾಹಿತಿ ಅಂಚಿನ ಉಂಡ ಆ ಮಾಹಿತಿದ ಆ ಒಂಜಿ ಅನುಷ್ಠಾನನು ನಮ್ಮ ಆ ಒಂಜಿ ಜೀವನಡು ನಮ್ಮ ಒಂಜಿ ಏತ್ ಪರ್ಸೆಂಟೇಜ್ ಅವನ್ನು ನಮ್ಮ ಅಳವಡಿಸುವ ಐತ ಮುಖಾಂತರ ನಮ್ಮ ಮಲ್ತಿನಂಚಿನ ಕಾರ್ಯಕ್ರಮಕ್ಕೆ ಒಂಜಿ ಅರ್ಥಪೂರ್ಣವಾದ ಎಡ್ಡ ರೀತಿಯ ಒಂಜಿ ಅರ್ಥ ಬರ್ಪುಂಡು ಅದಕ್ಕೋಸ್ಕರ ಕಾರ್ಯಕ್ರಮ ನಮ್ಮ ಆಯೋಜನೆ ಮಲ್ಪನ ಮುಖ್ಯ ಆತು ಮಲ್ತಿನಂಚಿನ ಕಾರ್ಯಕ್ರಮ ನಮ್ಮ ಇಪ್ಪನಂಚಿನ ಸದಸ್ಯರ ನಕ್ಲಿಗೆ ಐದು ವಾ ರೀತಿದ ಪ್ರಯೋಜನ ಆತನು ವಾ ರೀತಿದ ಆ ಒಂಜಿ ಎಫೆಕ್ಟ್ ನಮ್ಮ ಮಿತ್ ಪರಿಣಾಮ ಬೀರ್ದಿನ ಬಂಪನಂಚಿನ ಅಂದೇನು ಆತ್ಮಾವಲೋಕನ ಮಲ್ಪೋಡು ಕುಡಂಜಿದಾದ ಬಂಡ ವೇದಿಕೆಡು ಇನಿ ಬತ್ತದು ಪಾತೆರ್ನ ಮಸ್ತ್ ಸುಲಭ ದಯಬಂಡ ಎಕಡೆ ಆರೊಂಜಿ ಗೊಬ್ಬ ಮೇಡಮ್ ಇನಿ ದಾದ ಬಂಡ ಪಾತೆರ್ನಂಚಿನ ವಿಚಾರ ನಮಕ್ ಮುಲ್ಪ ಉಂತೊಂದು ಪಾತೆರಿಗೆ ಪ್ರತಿಯೊಂದು ವಿಚಾರ ಎಲ್ಲ ಬಾರಿ ಸುಲಭ ಆಡ ಅವಿನ ಅನುಷ್ಠಾನ ಮಲ್ಪರೆ ಆತೆ ಕಷ್ಟ ಉಂಡು ಐಕ ಆತೆ ನಮ್ಮ ಒಂಜಿ ಆ ಒಂಜಿ ಮನಸ್ಸಿನ ಕೇಂದ್ರೀಕೃತವಾದ ಮಲ್ಪೋಡು ಇನ್ನು ಒಂಜಿ ಕಾರ್ಯಕ್ರಮ ಜ್ಞಾನ ವಿಕಾಸದ ಈ ಒಂಜಿ ಕಾರ್ಯಕ್ರಮ ಆವನುಂಡು ಬೈದಿನಂಚಿನ ನಮ್ಮ ಮಾತೆರ್ಲ ಈ ಮುಲ್ಪ ವೇದಿಕೆಡು ಬೈದಿನಂಚಿನ ಆ ಬಿನ್ನೇರ್ನಕ್ಲು ನಮಕ್ ಆ ರೀತಿದ ಒಂಜಿ ಮಾಹಿತಿನ ಕೊರ್ಪೆರ ಅವನ್ನ ನಮ್ಮ ಏತ್ ಗಮನದ ಇದು ಐತ ಬಗ್ಗೆ ವಿಮರ್ಶೆ ಮಲ್ಪ ಐತ ಬಗ್ಗೆ ಆತ್ಮಾವಲೋಕನ ಮಲ್ಪ ಐತ ಮಿತ್ತು ನಮ್ಮ ಮಲ್ತಿನಂಚಿನ ಕಾರ್ಯಕ್ರಮದ ಯಶಸ್ಸು ಅಡಗಿದಿಪ್ಪುಂಡು ಅದಕ್ಕೋಸ್ಕರ ನನ್ನ ದುಂಬಾಗ್ಲ ಈ ಒಂಜಿ ಕ್ಷೇತ್ರದ ನಲಪುನಂಚಿನ ಆ ಒಂಜಿ ಜ್ಞಾನ ವಿಕಾಸ ಕೇಂದ್ರದ
ಮಾತಾ ಸದಸ್ಯನಕ್ಲ ಮಹಿಳೆಯನ್ನಕ್ಲು ಎಡ್ಡೆ ಎಡ್ಡೆ ರೀತಿದ ಒಂಜಿ ಕಾರ್ಯಕ್ರಮ ಮಲ್ತೊಂದು ನನಲಾತ್ ಇನಿ ಇತ ಈ ಬೈದಿನಂಚಿನ ಮಾತಾ ಮಹಿಳೆಯರ್ಲ ಎಡ್ಡೆ ರೀತಿಡ್ ಪ್ರತಿಯೊಂದು ಕ್ಷೇತ್ರಡ್ಲ ಅಕ್ಲೆನ ಒಂಜಿ ಆ ಒಂಜಿ ಪ್ರತಿಭೆನ ತೋರ್ಸ್ಪವನಂಚಿನ ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಇನಿ ಮಸ್ತ್ ಮಹಿಳೆಯರು ದಾದಮಂಡ ದುಂಬು ವೇದಿಕೆಗೆ ಪಾತೆರ್ನ ಬಿಡ್ಲೆ ಖಾಲಿ ವೇದಿಕೆಗೆ ಒಂಜಿ ಸ್ವಾಗತಗೆ ಪೂಕೊರಿಯರೆಲ್ಲ ಎತ್ತಿಂದಾಂಡ ಅಕ್ಲೆಗೆ ಬರಿಯರಿಗೆ ಬಾರಿಂದ ಅಂದಿತ್ತು ನಂಚಿನ ಅಲ್ಪ ಇನಿ ಕ್ಷೇತ್ರದ ನೆಲೆಯಲ್ಲಿ ಈ ಒಂಜಿ ಎಡ್ಡೆ ರೀತಿದ ಮಹಿಳೆಯರು ಉನ್ನತ ಮಟ್ಟದ ಪೋದು ಪ್ರತಿಯೊಂದು ಕ್ಷೇತ್ರಡ್ಲ ಎಡ್ಡೆ ಪುದರಿ ಪಡೆವನಂಚಿನ ಒಂಜಿ ಕೆಲಸನ ನಮ್ಮ ಹೇಮಾವತಮ್ಮ ಬೊಕ್ಕ ಪೂಜಾ ಕಾವಂದಿರು ಮಲ್ತೊಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿನಂಚಿನ ಕೊಣಾಜೆ ವಲಯದ ವಲಯಾಧ್ಯಕ್ಷರಾಯನ ಶ್ರೀಯುತ ಪ್ರವೀಣ್ ಸರ್ ಮೇರೆಗೆ ನಮ್ಮ ಮಾತೆಯನ್ನ ಪರವಾದ ಪ್ರೀತಿಪೂರ್ವಕವಾಯಿನ ಧನ್ಯವಾದ ಕೊರೊಂದುಲ್ಲೆ ಅಂಚನೆ ನಮ್ಮ ಇನಿತ ಈ ಕಾರ್ಯಕ್ರಮನ ಉದ್ಘಾಟನೆ ಮಂತಿನಂಚಿನ ನಜರ್ ಶಾ ಮೇರೆಗ್ಲ ಧನ್ಯವಾದ ಕೊರೊಂದುಲ್ಲೆ ಅಂಚನೆ ನಮ್ಮ ಇನಿತ ಈ ಕಾರ್ಯಕ್ರಮಗ ಸಂಪನ್ಮೂಲ ವ್ಯಕ್ತಿಯಾದ ಬತ್ತದ ನಮಕ್ ಮಾಹಿತಿ ಮಾರ್ಗದರ್ಶನ ಕೊರ್ನಂಚಿನ ಶ್ರೀಮತಿ ಪ್ರೀತಿ ಡಿಸೋಜಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ ಇವರಿಗೆ ಮೇರೆಗೂ ಪೂರ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಧನ್ಯವಾದ ಕೊರೊಂದುಲ್ಲೆ